ವೀಕ್ಷಕ ಬಾಂಧವರೇ, ಹೊಸಪುರನ ವಿಶೇಷ ಮಾತುಕತೆ ಸುರಕ್ಷಾ ಸಂಜೀವಿನಿ. ಇದನ್ನು ಮಂಗಳೂರಿನ ಚೂಂತಾರು ಸರೋಜಿನಿ ಭಟ್ ಪ್ರತಿಷ್ಠಾನ ಇವರ ಪ್ರಾಯೋಜಕತ್ವದಲ್ಲಿ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು ನಡೆಸಿಕೊಡ್ತಾ ಇದ್ದಾರೆ. ವಾರಕ್ಕೊಂದು ಆರೋಗ್ಯದ ವಿಷಯದಲ್ಲಿ ನಿಮ್ಮ ಆರೋಗ್ಯಕ್ಕೊಂದು ಕೈಬಿಡಿ ಎನ್ನುವಂತೆ ಈ ಕಾರ್ಯಕ್ರಮವನ್ನು ನಡೆದು ಬರ್ತಾ ಇದೆ. ಎಲ್ಲ ವೀಕ್ಷಕ ಬಂಧುಗಳನ್ನು ಇದಕ್ಕೆ ಸ್ವಾಗತಿಸ್ತಾ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ನಮಸ್ಕಾರ ಡಾಕ್ಟರ್. ನಮಸ್ಕಾರ ಡಾಕ್ಟರ್, ನಾವು ಈ ವಾರದಲ್ಲಿ ವಿಶೇಷವಾಗಿ ಕೊರೋನಾ ವೈರಸ್ನ ಬಗ್ಗೆ ಬಹಳ ಜೋರಾದ ಸುದ್ದಿ ಕೇಳಿ ಬರ್ತಾ ಇದೆ. ಚೀನಾದಲ್ಲಿ ಅಂತೂ ಅದು ಮಹಾಮಾರಿಯಾಗಿ ಕಾಡ್ತಾ ಇದೆ. ಈಗ ನಮ್ಮ ದೇಶಕ್ಕೆ ಕಾಲಿಟ್ಟಿದೆ. ನಮ್ಮ ಸನಿಹದ ಜಿಲ್ಲೆ ಕಾಸರಗೋಡುವರೆಗೆ ಬಂದು ತಲುಪಿದೆ. ನಮ್ಮ ರಾಜ್ಯದಲ್ಲೂ ಹುಬ್ಬಳ್ಳಿಯಲ್ಲಿ ಕೂಡ ಶಂಕಿತರು ಅಂತ ಹೇಳಿಕೊಳ್ಳುವಂತಹ ಒಂದು ಸುದ್ದಿಗಳಿವೆ. ಹಾಗಿದ್ರೆ ಈ ಕೊರೋನಾ ವೈರಸ್ ಅಂದರೆ ಏನು? ಇದು ಎಲ್ಲಿಂದ ಆರಂಭ ಆಯಿತು? ನೋಡಿ, ಕೊರೋನಾ ಅನ್ನೋದು ಒಂದು RNA ಟೈಪಿನ ಒಂದು ರೀತಿಯ ವೈರಾಣು, ಕಣ್ಣಿಗೆ ಕಾಣದಂಥ ಒಂದು ಸೂಕ್ಷ್ಮಾಣು ಜೀವಿ. ಹಲವಾರು ರೀತಿಯ ವೈರಸ್ಗಳಿದೆ. ಅದರಲ್ಲಿ ಒಂದು ರೀತಿಯ ವೈರಸ್ ಕೊರೋನಾ ವೈರಸ್ ಅಂತ ಹೇಳ್ತೇವೆ. ಇದು ಕೊರೋನಾ ಅಂದರೆ ಲ್ಯಾಟಿನ್ ಭಾಷೆಯಲ್ಲಿ ಕಿರೀಟ ಅಂತೇಳಿ. ಸೊ ಒಂದು ಕಿರೀಟದ ಮೈಕ್ರೋಸ್ಕೋಪಿನ ಕೆಳಗೆ ನಾವು ನೋಡಿದಾಗ, ಸೂಕ್ಷ್ಮದರ್ಶಕದ ಕೆಳಗೆ ನೋಡಿದಾಗ ಕಿರೀಟದ ರೀತಿಯಲ್ಲಿ ಕಾರಣದಿಂದ ಈ ವೈರಸ್ಸಿಗೆ ಕೊರೋನಾ ವೈರಸ್ ಅಂತ ನಾವು ಕರಿತೇವೆ. ಇದರಲ್ಲಿ ಸುಮಾರು 50ರಿಂದ 60 ರೀತಿಯ ಬೇರೆ ಬೇರೆ ರೀತಿಯ ಪ್ರಭೇದಗಳಿದೆ. ಅದು ಸಾಮಾನ್ಯವಾಗಿ ಪ್ರಾಣಿಗಳಲ್ಲಿ, ಬೆಕ್ಕು, ಪುನುಗು ಬೆಕ್ಕು, ಬಾವಲಿ, ಹಕ್ಕಿಗಳಲ್ಲಿ, ಸಸ್ತನಿಗಳಲ್ಲಿ ಕಾಣುವಂಥ ಅವರ ದೇಹದಲ್ಲಿ ಇರುವಂಥ ಒಂದು ವೈರಾಣು. ಅದು ಕಾರಣಾಂತರಗಳಿಂದ ಮನುಷ್ಯರಿಗೆ ಬಂದಾಗ ತೊಂದರೆ ಕೊಡುವಂಥದ್ದು. ಸುಮಾರು 7 ರೀತಿಯ ಕೊರೋನಾ ವೈರಸ್ ನಮ್ಮ ಮನುಷ್ಯರಲ್ಲಿ ತೊಂದರೆ ಕೊಡ್ತಾ ಇದೆ ಅಂಥೇಳಿ ಚರಿತ್ರೆಗಳಿಂದ ತಿಳಿದು ಬಂದಿದೆ. ಈಗ ಸದ್ಯಕ್ಕೆ ಸುದ್ದಿ ಮಾಡುತ್ತಾ ಇರುವಂತಹ ಕಳವಳಕಾರಿಯಾದಂತಹ ಕೊರೋನಾ ವೈರಸ್ ಇದೊಂದು ಬಹಳ ದಾಪುಗಾಲಿನಲ್ಲಿ ದೇಶದೆಲ್ಲೆಡೆ 23 ರಾಷ್ಟ್ರಗಳಲ್ಲಿ ಈಗ ಹರಡಿದೆ. ಆರಂಭದಲ್ಲಿ ಚೈನಾ ದೇಶದ ವುಹಾನ್ ಎನ್ನುವ ನಗರದಲ್ಲಿ ಇದು ಮೊದಲ ಬಾರಿಗೆ ಕಂಡುಬಂತು. ಡಿಸೆಂಬರ್ನ 2-3ನೇ ವಾರದಲ್ಲಿ ಜನರಿಗೆ ಒಂದು ವಿಶೇಷ ರೀತಿಯ ಜ್ವರ ಬರಲಿಕ್ಕೆ ಶುರುವಾಯಿತು. ಜ್ವರ ಬಂದವರು ತೀವ್ರವಾಗಿ ಅಸ್ವಸ್ಥರಾಗುವುದು, ಡೆತ್ ಆಗಲಿಕ್ಕೆ ಶುರುವಾಯಿತು. ಚೀನಾ ದೇಶದಲ್ಲಿ ಕಳವಳಕಾರಿಯಾದಂತಹ ಬೆಳವಣಿಗೆ. ಡಿಸೆಂಬರ್ 31ರಂದು ಚೀನಾ ದೇಶ ಒಂದು ವಿಶೇಷ ರೀತಿಯ ಜ್ವರ ಬರ್ತಾ ಇದೆ ಅಂತೇಳಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಗೆ ಇಂಟಿಮೇಷನ್ ಮಾಡಿತು. ಆ ಬಳಿಕ ಜನವರಿ 7ರಂದು ಇದೊಂದು ರೀತಿಯ ನೋವೆಲ್ ಕೊರೋನಾ ವೈರಸ್ ಅಂತ, ಹೊಸ ರೀತಿಯ ವೈರಾಣು ಅಂಥೇಳಿ ಅದನ್ನು ಗುರುತಿಸಲಾಯಿತು. ಈ ವೈರಾಣುವಿನ ಹೆಸರು ನೋವೆಲ್ ಕೊರೋನಾ ವೈರಸ್ ಅಂಥೇಳಿ. ಮನುಷ್ಯರಲ್ಲಿ 7 ರೀತಿಯ ವೈರಾಣು ನಮಗೆ ರೋಗ ಉಂಟು ಮಾಡಲಿಕ್ಕೆ ಕಾರಣ ಆಗ್ತದೆ. ಈಗ ಪತ್ತೆ ಹಚ್ಚಿರುವಂಥ 8ನೇ ರೀತಿಯ ವೈರಸನ್ನು ನೋವೆಲ್ ಕೊರೋನಾ ವೈರಸ್ ಅಂತ ಹೇಳ್ತೇವೆ. ಇದು ಮನುಷ್ಯರಲ್ಲಿ ಈಗ ಬಹಳಷ್ಟು ತೊಂದರೆಗಳನ್ನು ಉಂಟು ಮಾಡ್ತಾ ಇದೆ. ಚೀನಾ ದೇಶದಲ್ಲಿ ಆರಂಭ ಆಗಿದ್ದು ಕ್ರಮೇಣ ಈಗ ಬೇರೆ ಬೇರೆ ದೇಶಗಳಿಗೆ ಹರಡ್ತಾ ಇದೆ. ಇತ್ತೀಚಿನ ವರದಿಗಳ ಪ್ರಕಾರ, ನಿನ್ನೆಯ ವರದಿಗಳ ಪ್ರಕಾರ ಸುಮಾರು 17,000 ಶಂಕಿತ ರೋಗಿಗಳು ಚೈನಾದಲ್ಲಿದ್ದಾರೆ. ಹೆಚ್ಚಿನ 10-20 ನಗರಗಳನ್ನು ಮುಚ್ಚಲಾಗಿದೆ ಸಂಪೂರ್ಣವಾಗಿ. ಹೊಸದಾದ ಆಸ್ಪತ್ರೆಯನ್ನು ಕಟ್ಟಿತಾ ಇದ್ದಾರೆ. ಮತ್ತು 365 ಮಂದಿಯನ್ನು ಈ ವೈರಾಣು ನುಂಗಿ ನೀರು ಕುಡಿದಿದೆ. 365 ಬಲಿಗಳನ್ನು ತೆಗೆದುಕೊಂಡಿದೆ. ಅಂದರೆ ಎಷ್ಟು ವೇಗವಾಗಿ ಹರಡ್ತಾ ಇದೆ ಅಂತ ಆಲೋಚನೆ ಮಾಡಿ. ಇದು ಹೊಸತೇನಲ್ಲ, ಜನರು ಗಾಬರಿ ಪಡಬೇಕಾದಂಥ ಅವಶ್ಯಕತೆ ಇಲ್ಲ. ಈ ಹಿಂದೆ 2003ರಲ್ಲಿ ಸಾರ್ಸ್ ಅಂತ ಹೇಳುವ ಸಿವಿಯರ್ ಎಕ್ಯೂಟ್ ರೆಸ್ಪಿರೇಟರಿ ಸಿಂಡ್ರೋಮ್ ಅಂತೇಳಿ, ಡಿಸ್ಟ್ರೆಸ್ ಸಿಂಡ್ರೋಮ್ ಅಂಥೇಳಿ ಒಂದು ರೀತಿಯ ಸಾರ್ಸ್ ಅಂತುವ ರೋಗ, ಅದು ಸಹ ಕೊರೋನಾ ವೈರಸ್ನಿಂದಲೇ ಹುಟ್ಟಿದ್ದು. ಆ ಬಳಿಕ 2014ರಲ್ಲಿ ಮರ್ಸ್ ಅಂತೇಳಿ, ಮಿಡ್ಲ್ ಈಸ್ಟ್ ರೆಸ್ಪಿರೇಟರಿ ಡಿಸ್ಟ್ರೆಸ್ ಸಿಂಡ್ರೋಮ್ ಅಂತೇಳಿ, ಅದು ಒಂದು ರೀತಿಯ ಕೊರೋನಾ ವೈರಸ್. ಅದಕ್ಕೆ ಕಂಪೇರ್ ಮಾಡಿದರೆ ನಮ್ಮ ಈಗಿನ ನೋವೆಲ್ ಕೊರೋನಾ ವೈರಸ್ ಅಷ್ಟು ಅಪಾಯಕಾರಿ ಅಲ್ಲ. ಎಲ್ಲ ವೈರಾಣು ಜ್ವರ ಇನ್ಫೆಕ್ಷನ್ ಆದಾಗ ಸೋಂಕಿತ ವ್ಯಕ್ತಿಗಳಿಗೆ ಏನೇನು ತೊಂದರೆಗಳಾಗ್ತಾಯಿದೆ ಅದೇ ರೀತಿಯ ತೊಂದರೆಗಳಾಗ್ತಾ ಇದೆ. 2003ರಲ್ಲಿ ಬಂದಂಥ ಸಾರ್ಸ್ ಅದು ಚೀನಾ ದೇಶದಲ್ಲಿ ಈ ಕೊರೋನಾ ವೈರಸ್ನಿಂದಲೇ ಹುಟ್ಟಿದಂಥ ಒಂದು ರೋಗ. ಶ್ವಾಸಕೋಶದ ತೊಂದರೆ, ಉಸಿರಾಡಲಿಕ್ಕೆ ಕಷ್ಟ ಆಗುವಂಥದ್ದು, ಮತ್ತು ನ್ಯೂಮೋನಿಯಾ ಆಗಿ ರೋಗಿ ತೀರಿಕೊಳ್ಳುವಂಥದ್ದು. ಅದರಲ್ಲಿರುವಂಥ ಮೋರ್ಟ್ಯಾಲಿಟಿ ರೇಟ್ 10%. 100ರಲ್ಲಿ 10 ಮಂದಿ ಸಾಯ್ತಾಯಿದ್ರು. ಆ ನಂತರ ಬಂದ 2013ರಲ್ಲಿ ಬಂದಂಥ ಮರ್ಸ್ ರೋಗದಲ್ಲಿ ಮೋರ್ಟ್ಯಾಲಿಟಿ ರೇಟ್ 30%. 100ರಲ್ಲಿ 30 ಮಂದಿ ತೀರಿ ಹೋಗ್ತಾಯಿದ್ರು. ಆದರೆ ಈಗಿರುವಂಥ ಕೊರೋನಾ ವೈರಸ್, ನೋವೆಲ್ ಕೊರೋನಾ ವೈರಸ್ ಮೋರ್ಟ್ಯಾಲಿಟಿ ರೇಟ್ ಕೇವಲ 5%, 3ರಿಂದ 5%. ಆ 2 ರೋಗಗಳಿಗೆ ಕಂಪೇರ್ ಮಾಡಿದರೆ ಇದರ ಮೋರ್ಟ್ಯಾಲಿಟಿ ರೇಟ್ ಕಡಿಮೆ. ಕೊರೋನಾ ವೈರಾಣು ಸೋಂಕಿತರೆಲ್ಲ ಸಾಯ್ತಾರೆ ಅನ್ನೋದು ತಪ್ಪು ಕಲ್ಪನೆ. ಕೊರೋನಾ ವೈರಾಣು ಅನ್ನೋದು ಒಂದು ಹೊಸ ರೀತಿಯ ವೈರಾಣು, ನೋವೆಲ್ ಕೊರೋನಾ ವೈರಸ್.
ಬಂದವರೆಲ್ಲ ಸಾಯ್ತಾರೆ ಅನ್ನೋದು ತಪ್ಪು ಕಲ್ಪನೆ. ಜನರಲ್ಲಿ ಈ ರೋಗದ ಬಗ್ಗೆ ಬಹಳಷ್ಟು ಕುತೂಹಲ ಇದೆ, ಬಹಳಷ್ಟು ಗಾಬರಿಗಳಿದೆ. ಏನೋ ಆಗಿಬಿಡುತ್ತೆ, ಕೊರೋನಾ ಬಂದರೆ ನಾವೆಲ್ಲ ಸಾಯ್ತೀವಿ ಅಂತೇಳೋ ಭಾವನೆ ಬಂದಿದೆ. ಖಂಡಿತವಾಗಿ ಆ ರೀತಿ ತಿಳ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಎಲ್ಲರೂ ವೈರಾಣು ರೋಗಗಳು ದೇಹಕ್ಕೆ ಸೇರಿದಾಗ ಯಾವ್ಯಾವ ರೀತಿ ತೊಂದರೆಗಳು, ಮೈಕೈ ನೋವು, ಸುಸ್ತು, ಜ್ವರ ಬರುವಂಥದ್ದು, ಈ ರೀತಿಯ ತೊಂದರೆಗಳು ಬರ್ತಾ ಇದೆ. ಈ ರೋಗದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಬೇಕು. ಈ ರೋಗಕ್ಕೆ ಮದ್ದು ಇಲ್ಲ, ಈ ರೋಗಕ್ಕೆ ಲಸಿಕೆ ಇಲ್ಲ. ಈ ಕಾರಣದಿಂದ ಬಹಳ ಬೇಗನೆ ಹರಡ್ತಾ ಇದೆ. ಯಾಕೆಂದರೆ ಡಿಸೆಂಬರಲ್ಲಿ ಕಾಣಿಸಿಕೊಂಡಂಥ ರೋಗ ಇವತ್ತು ನಾವು ಫೆಬ್ರವರಿ 4, ಆಲ್ಮೋಸ್ಟ್ 23 ದೇಶಗಳಿಗೆ, ಚೀನಾದಿಂದ ಬೇರೆ ಬೇರೆ ದೇಶಗಳಿಗೆ, ಅದು ಆಸ್ಟ್ರೇಲಿಯಾ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಜಪಾನ್ ಇರ್ಬೋದು, ಭಾರತ ಇರ್ಬೋದು, ನೇಪಾಳ, ಶ್ರೀಲಂಕಾ, ಇಂಡೋನೇಷ್ಯಾ, ಸಿಂಗಾಪುರ್, ಮಲೇಷ್ಯಾ, ಹೀಗೆ ಹಲವಾರು ರಾಷ್ಟ್ರಗಳಿಗೆ, ಯಾಕೆಂದರೆ ಈಗ ಕ್ರಾಂತಿಕಾರಿಯಾದಂಥ ಬೆಳವಣಿಗೆಯಿಂದಾಗಿ ದಿನ ಆಗೋದ್ರ ಒಳಗೆ ಇದು ಸ್ಪರ್ಶದ ಮುಖಾಂತರ, ಡ್ರಾಪ್ಲೆಟ್ ಮುಖಾಂತರ ಹರಡೋದ್ರಿಂದ ಒಂದು ದೇಶದಿಂದ ಈಗ ಇತ್ತೀಚಿನ ಸುದ್ದಿಗಳ ಪ್ರಕಾರ ನಮ್ಮ ಕೇರಳಕ್ಕೂ ಸಹ ಬಂದಿದೆ. ಯಾಕೆಂತ ಹೇಳಿದರೆ ನಮ್ಮ ಹುಬ್ಬಳ್ಳಿಗೂ ಬಂದಿದೆ. ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಜನವರಿ 18ಕ್ಕೆ ಚೈನಾ ವುಹಾನ್ ನಗರದಿಂದ ಬೆಂಗಳೂರಿಗೆ ಬಂದು ಅಲ್ಲಿಂದ ಹುಬ್ಬಳ್ಳಿಗೆ ಬಂದಿದ್ದಾನೆ. ಅವನಲ್ಲೂ ಈ ರೋಗದ ಲಕ್ಷಣ ಬಂದಿದೆ. ಅದೇ ರೀತಿ ಕೇರಳದಲ್ಲಿ ಕಾಂಜಂಗಾಡಿನಲ್ಲಿ ಒಟ್ಟು 3 ರಿಪೋರ್ಟೆಡ್ ಕೇಸ್ ಕೊರೋನಾ ವೈರಸ್ ಪಾಸಿಟಿವ್ ಬಂದಿದೆ ಅಂತ ಹೇಳಿ ಸುದ್ದಿ ಬಂದಿದೆ. 2,000 ಜನ ಶಂಕಿತರು ಇದ್ದಾರೆ. 104 ಬ್ಲಡ್ ಸ್ಯಾಂಪಲ್ಗಳನ್ನು ಪುಣೆಯ ವೈರಾಲಜಿ ಇನ್ಸ್ಟಿಟ್ಯೂಟಿಗೆ ಕಳಿಸಿ ಈ ರೋಗ ಬಂದಿದೆ ಅಂತ ಹೇಳಿ ಕನ್ಫರ್ಮ್ ಆಗಿದೆ. ಒಟ್ಟಿನಲ್ಲಿ ಇದೊಂದು ಆತಂಕಕಾರಿ ವಿಚಾರ. ಬಹಳ ವೈಲ್ಡ್ ಫೈರ್ ಅಂತಾರ, ಕಾಡ್ಗಿಚ್ಚಿನಾಗಿ ಎಲ್ಲ ದೇಶಗಳಿಗೂ ಹರಡ್ತಾ ಇದೆ. ನಾವು ಸೂಕ್ತವಾದಂತಹ ಗಾಬರಿ ಪಡಬೇಕಾದ ಅವಶ್ಯಕತೆ ಇಲ್ಲ. ಸೂಕ್ತವಾದಂಥ ಒಂದು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಂಡ್ರೆ ಖಂಡಿತವಾಗಿಯೂ ಸಹ ಈ ರೋಗ ಹರಡದಂತೆ ನಾವು ಮಾಡಲಿಕ್ಕೆ ಸಾಧ್ಯ ಇದೆ. ಒಬ್ಬ ಸಮಾಜದಲ್ಲಿ ಜವಾಬ್ದಾರಿಯುತ ಪ್ರಜೆಗಳಾಗಿ, ವೈದ್ಯರಾಗಿ ನಮಗೊಂದು ಹೊಣೆಗಾರಿಕೆ ಇದೆ. ಅದನ್ನು ಯಾವ ರೀತಿ ಇದನ್ನು ತಡಿಬೋದು, ಯಾವ ರೀತಿ ಹರಡದೇ ಇರ್ಬೋದು ಅನ್ನೋದನ್ನು ತಿಳಿಸ್ಲಿಕ್ಕಾಗಿ ಇವತ್ತಿನ ಈ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ. ಆದರೂ ಸುದ್ದಿಗಳನ್ನು ಕೇಳುವಾಗ ಇದೊಂದು ಮರಣ ಮೃದಂಗ ಬಾರಿಸಿದ ಹಾಗೆ. ಈಗಾಗಲೇ ಅಲ್ಲಿಯ ಕೆಲವು ನಗರಗಳನ್ನು ಸಂಪೂರ್ಣ ಮುಚ್ಚಿದ್ದಾರೆ, ಹೋಗ್ಲಿಕ್ಕೂ ಇಲ್ಲ ಬರಲಿಕ್ಕೂ ಇಲ್ಲ ಎನ್ನುವಂತಹ ಸ್ಥಿತಿಯಲ್ಲಿ. ಅಂತಹದ್ರ ಮಧ್ಯೆ ಕೂಡ ನಮ್ಮ ಭಾರತೀಯರನ್ನು ಕರೆತರುವಂತಹ ಒಂದು ಕೆಲಸ ಅಲ್ಲಿಂದ ಆಗಿದೆ ಎನ್ನುವಾಗ ಅದು ನಮ್ಮ ಸರ್ಕಾರದ ಒಂದು ಒಳ್ಳೆಯ ಕೆಲಸ ಅಂತ ಹೇಳ್ಕೊಂಡು ಖಂಡಿತವಾಗಿ ಒಂದು ಶ್ಲಾಘನೀಯವಾದಂಥ ಕೆಲಸ. ಸುಮಾರು 365 ಮಂದಿ ವುಹಾನ್ ನಗರದಲ್ಲಿ, ಅಲ್ಲಿ ವೈದ್ಯಕೀಯ ಸಂಶೋಧನಾ ವೈದ್ಯಕೀಯ ವಿದ್ಯಾರ್ಥಿಗಳು ಭಾರತದ ಎಲ್ಲ ಶಂಕಿತ ವಿದ್ಯಾರ್ಥಿಗಳನ್ನು ಅಲ್ಲಿಂದ ಹಿಂದೆ ನಮ್ಮ ದೇಶಕ್ಕೆ ತರುವಂಥ ಕೆಲಸ ನಮ್ಮ ಸರ್ಕಾರ ಮಾಡಿದೆ. ಬಹಳ ಶ್ಲಾಘನೀಯವಾದಂಥ ಕೆಲಸ. ಬಹಳಷ್ಟು ವಿಶೇಷವಾದಂಥ ಪರಿಕರಗಳೊಂದಿಗೆ, ವಿಶೇಷವಾದ ಸಲಕರಣೆಗಳೊಂದಿಗೆ ಅವರನ್ನು ನಮ್ಮ ದೇಶಕ್ಕೆ ತಂದು ಅವ್ರನ್ನ ಐಸೋಲೇಟ್ ಮಾಡಬೇಕಾಗತ್ತೆ. ಹೋಮ್ ಐಸೋಲೇಷನ್ ಅಂತೇಳಿ. ಈ ಶಂಕಿತ ಸಸ್ಪೆಕ್ಟೆಡ್ ರೋಗಿಗಳನ್ನು 28 ದಿನಗಳ ಕಾಲ ಬೇರೆಯವರ ಹೌಸ್ ಅರೆಸ್ಟ್ ಅಂತ ಹೇಳ್ತೇವೆ, ಸಂಪರ್ಕಕ್ಕೆ ಬಾರದಂತೆ. ಈಗ ರೋಗ ಕನ್ಫರ್ಮ್ ಆದವರನ್ನ ನಾವು ಹಾಸ್ಪಿಟಲ್ನಲ್ಲಿ ಐಸೋಲೇಟ್ ಮಾಡ್ತೇವೆ. ಅವ್ರನ್ನ ಆಸ್ಪತ್ರೆಯಲ್ಲಿ ಸೇರಿಸಿ ಬೇರೆಯವರ ಕಾಂಟ್ಯಾಕ್ಟ್ ಬಾರದಂತೆ ನಾವು ಅವ್ರನ್ನ ಐಸೋಲೇಷನ್ ವಾರ್ಡಲ್ಲಿ ಇಡ್ತೇವೆ. ಅದೇ ರೀತಿ ಸೋಂಕಿತ ಬೇರೆ, ಸೋಂಕಿತ ಅಂದರೆ ವೈರಾಣು ದೇಹಕ್ಕೆ ಸೇರಿದವರು, ಅವರಿಗೆ ಬಾಧಿತ ಆಗಿದೆ, ಇವರಿಗೆ ಆಗಿದೆ ಇಲ್ವೋ ಅಂತ ಗೊತ್ತಿಲ್ಲ, ಅವರಿಗೆ ಬಂದಿರುವ ಸಾಧ್ಯತೆ ಇದೆ. ಯಾಕೆಂದರೆ ಆ ನಗರದಿಂದ ಬಂದವರು. ಅಂತಹ ಶಂಕಿತ ರೋಗಿಗಳು ನಮ್ಮ ಕೇರಳದಲ್ಲಿ 2,000 ಜನ ಇದ್ದಾರೆ, ಕರ್ನಾಟಕದಲ್ಲಿ 2,000 ಜನ ಇದ್ದಾರಂತೆ. ಸೊ ಏನಾಗ್ತದೆ ಅಂದರೆ ಅಲ್ಲಿಂದೆಲ್ಲ ಗಾಬರಿಗೊಂಡು ಹಿಂದೆ ಶಂಕಿತ ವ್ಯಕ್ತಿಗಳನ್ನು ನಾವು ಹೌಸ್ ಅರೆಸ್ಟ್ ಅಂತ ಹೇಳ್ತೇವೆ. ಬೇರೆಯವರ ಸಂಪರ್ಕಕ್ಕೆ ಬಾರದಂತೆ ನಾವು ಜಿಲ್ಲಾಡಳಿತಕ್ಕೆ ತಿಳಿಸಬೇಕು, ಸಾಕಷ್ಟು ಪ್ರಿಕಾಷನ್ಗಳನ್ನು ಮಾಡಬೇಕು. ಹಾಗೆ ಮಾಡಿದರೆ ರೋಗ ಹರಡದಂತೆ ತಡೆಯಲಿಕ್ಕೆ ಸಾಧ್ಯ ಇದೆ. ಈ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಇರ್ಬೋದು, ಸರ್ಕಾರ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಎಲ್ಲವೂ ಒಂದು ರೀತಿಯ ಅವಿರತವಾದಂಥ ಭಗೀರಥವಾದ ಪ್ರಯತ್ನದಲ್ಲಿ ತೊಡಗಿದೆ. ನಾವೆಲ್ಲ ಒಟ್ಟು ಸೇರಿ ಇದರ ಬಗ್ಗೆ ಸುಳ್ಳು ಸುದ್ದಿಗಳಿಗೆ ಆಸ್ಪದ ಕೊಡದೆ ನಾವೆಲ್ಲ ಜವಾಬ್ದಾರಿಯುತವಾಗಿ ವರ್ತಿಸಿದಲ್ಲಿ ಖಂಡಿತವಾಗಿಯೂ ಏನು ಸಾರ್ಸನ್ನು ನಾವು ಗೆದ್ದಿದ್ದೇವೆ, ಮರ್ಸನ್ನು ಕಂಟ್ರೋಲ್ ಮಾಡಿದ್ದೇವೆ. ಅದೇ ರೀತಿ ಈ ಹಿಂದೆ ಇದೇನು ಹೊಸದಾದಂಥ ರೋಗ ಅಲ್ಲ. ವೈಜ್ಞಾನಿಕತೆ ಬೆಳೆದಂಗೆ, ನಾಗರಿಕತೆ ಬೆಳೆದಾಗೆ ಹೊಸ ರೋಗಗಳು. ಎಬೋಲಾ ರೋಗ ಬಂದಿದೆ, ವೈರಾಣು. ನಿಫಾ ವೈರಸ್ ನಾವು ಕೇಳಿದ್ದೇವೆ, ಬಾವಲಿ ಜ್ವರ ಅಂತ ಹೇಳ್ತೇವೆ. ಸುದ್ದಿ ಮಾಡಿದ ಜ್ವರ H1N1 ಹಂದಿ ಜ್ವರ ಅಂತ ಬಂದಿದೆ. H1ನಲ್ಲಿ 7-8 ನಮೂನೆಗಳ ಜ್ವರಗಳು ನಮಗೆ ಬಂದಿದೆ. ವೈರಾಣುಗಳು ಏನಾಗುತ್ತೆ ಅಂತೇಳಿ ಅವರಿಗೆ ಪ್ರತಿಕೂಲವಾದ ವಾತಾವರಣದಲ್ಲಿ ಅವರ ದೇಹಾಂತರವನ್ನು ಮಾಡಿಕೊಳ್ತದೆ, ಮ್ಯೂಟೇಷನ್ಗಳನ್ನು ಮಾಡಿ ಹೊಸ ರೂಪಗಳನ್ನು ಪಡೆದು ಹೊಸ ರೀತಿಯಲ್ಲಿ ಮನುಕುಲವನ್ನು ದಾಳಿ ಮಾಡ್ತಾ ಇದೆ, ಮನುಕುಲದ ಮೇಲೆ ಸವಾರಿ ಮಾಡ್ತಾ ಇದೆ. ಈಗ ಅದರ ರೂಪಾಂತರಗೊಂಡಂಥ ನೋವೆಲ್ ಕೊರೋನಾ ವೈರಸ್ ನಮ್ಮ ಮನುಕುಲದ ಮೇಲೆ ಸವಾರಿ ಮಾಡ್ತಾ ಇದೆ. ರುದ್ರ ನರ್ತನವನ್ನು ಆರಂಭಿಸಿದೆ. ಹಲವಾರು ರೋಗಿಗಳು ಪ್ರಾಣ ತೆತ್ತಿದ್ದಾರೆ. ಆದರೆ ಅದನ್ನು ವೈಭವೀಕರಿಸುವುದನ್ನು ನಿಲ್ಲಿಸಬೇಕು. ಈಗ ಕೆಲವೊಮ್ಮೆ ವಾಟ್ಸಪ್ಗಳಲ್ಲಿ ಬರುವಾಗ ಆತಂಕಕಾರಿಯಾದ ಬೆಳವಣಿಗೆ, ನಿಂತ್ಕೊಂಡಿರೋ ಸಡನ್ ಬಿದ್ದು ಸಾಯ್ತಾರೆ ಅಂತೇಳಿ, ಇದೆಲ್ಲ ಒಂದು ಕಪೋಲಕಲ್ಪಿತವಾದಂಥ ಒಂದು ಕಲ್ಪನೆ. ಜನರಲ್ಲಿ ಗಾಬರಿ ಹುಟ್ಟಿಸುವಂಥ ಕೆಲಸ ನಾವು ಮಾಡಬಾರ್ದು. ಅಂತಹ ವದಂತಿಗಳಿಗೆ ಕಿವಿ ಕೊಡಬಾರ್ದು. ಇದೊಂದು ವೈರಾಣು ಜ್ವರ.
ಇದನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ. ಇದನ್ನು ನಾವು ಸೂಕ್ತವಾದಂಥ ಪ್ರಿಕಾಷನ್ಸ್ ತೆಗೆದುಕೊಂಡು ಹರಡದಂತೆ ಮಾಡಬೇಕು ಅನ್ನುವ ಒಂದು ಜನರಿಗೆ ಒಂದು ಭದ್ರತೆಯ ಭಾವನೆಯನ್ನು ಕೊಡುವಂಥ ಒಂದು ಕೆಲಸ ಇವತ್ತು ಆಗಬೇಕಾಗಿದೆ. ಸೊ ಬಂದವರೆಲ್ಲ ಸಾಯ್ತಾರೆ ಅನ್ನೋದು ತಪ್ಪು ಕಲ್ಪನೆ. ನಾವೆಲ್ಲ ಒಟ್ಟು ಸೇರಿ ನಮ್ಮ ಸಾಮಾಜಿಕ ಹೊಣೆಗಾರಿಕೆಯನ್ನು ನಿಭಾಯಿಸಿದರೆ ಈ ರೋಗ ಮುಂದೆ ಹರಡದಂತೆ ತಡೆಯಲಿಕ್ಕೆ ನಾವು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಬೇಕಾದ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಸಮಸ್ಯೆ ಎಷ್ಟೇ ದೊಡ್ಡದಿದ್ರೂ ಕೂಡ ಪರಿಹಾರ ಒಂದು ಇದ್ದೇ ಇರ್ತದೆ. ಆ ಪರಿಹಾರಕ್ಕೆ ನಾವು ಸ್ವಲ್ಪ ಶ್ರಮ ವಹಿಸಬೇಕಾಗ್ತದೆ. ಇದರ ಬಗ್ಗೆ ಸುಳ್ಳು ಸುದ್ದಿ ಹರಡುವವರು ಸ್ವಲ್ಪ ಎಚ್ಚರಿಕೆ ನೋಡಿಕೊಳ್ಬೇಕಾಗ್ತದೆ. ಈಗ ಈ ರೋಗ ಬಂದಾಗಿದೆ, ಎಲ್ಲ ಕಡೆಯಲ್ಲಿ ನಮಗೆ ಸುದ್ದಿ ಮಾಡ್ತಾ ಇದೆ. ಇದರ ಲಕ್ಷಣಗಳಿಗೆ ನೋಡಿ, ಎಲ್ಲ ವೈರಾಣುಗಳ ಜ್ವರ ಇದ್ದ ಹಾಗೆ. ಸೊ ವೈರಲ್ ಜ್ವರ ಅಂದಾಗ ರನ್ನಿಂಗ್ ನೋಸ್, ಕಾಮನ್ ಕೋಲ್ಡ್, ಮೂಗಿನಲ್ಲಿ ಶೀತ ಆಗುವಂಥದ್ದು, ಕಾಮನ್ ಕೋಲ್ಡ್, ಮೂಗು ಸುರಿಯುವಂಥದ್ದು, ಜ್ವರ ಬರುವಂಥದ್ದು, ಮತ್ತು ಮೈಕೈ ನೋವು, ಸುಸ್ತು, ಕೆಮ್ಮು, ದಮ್ಮು, ಶ್ವಾಸಕೋಶದ ತೊಂದರೆಗಳು. ಈ ಕೊರೋನಾ ವೈರಸ್ ಎಲ್ಲ ವೈರಾಣುಗಳು ಸಾಮಾನ್ಯವಾಗಿ ಹೆಚ್ಚಿನ ವೈರಾಣುಗಳು ನಮ್ಮ ಶ್ವಾಸಕೋಶವನ್ನು ಅಫೆಕ್ಟ್ ಮಾಡುವಂಥದ್ದು. ಸೊ ಇಂತಹ ಸಂದರ್ಭಗಳಲ್ಲಿ ಈ ಎಲ್ಲ ಸಿಂಪ್ಟಮ್ಗಳು, ಜ್ವರ, ತಲೆನೋವು, ಮೈಕೈ ನೋವು, ಸುಸ್ತು, ಕೆಮ್ಮು, ದಮ್ಮು, ಈ ಎಲ್ಲ ಸಿಂಪ್ಟಮ್ಗಳು ಎಲ್ಲರಿಗೂ ಇರುವಂಥದ್ದು. ಆದರೆ ಸ್ವಲ್ಪ ಮೆಡಿಕಲಿ ಕಾಂಪ್ರಮೈಸ್ಡ್ ರೋಗಿಗಳು ಅಂತ ನಾವೇನು ಹೇಳ್ತೇವೆ, ಎಳೆ ಶಿಶುಗಳು, ಪ್ರಾಯ ಆದವರು, ಡಯಾಬಿಟಿಸ್ ಇರುವವರು, ಮತ್ತು ಯಾವುದೇ ಔಷಧಿಗಳನ್ನು, ಸ್ಟೀರಾಯ್ಡ್ ಔಷಧಿ ತೆಗೆದುಕೊಳ್ಳುವವರು, ಕೀಮೊಥೆರಪಿ ಔಷಧಿ ತೆಗೆದುಕೊಳ್ಳುವವರು, ನಿರಂತರವಾಗಿ ಆ್ಯಂಟಿಬಯೋಟಿಕ್ ತೆಗೆದುಕೊಳ್ಳುವವರು, ಮತ್ತು ಕ್ಯಾನ್ಸರ್ ರೋಗಿಗಳು, ಕೀಮೊಥೆರಪಿ ಔಷಧಿ ತೆಗೆದುಕೊಳ್ಳುವವರು, ಇಂಥ ರೋಗಿಗಳಿಗೆ, ಗರ್ಭಿಣಿ ಹೆಂಗಸರು, ಅವರಿಗೆ ನಮ್ಮ ದೇಹದ ಇಮ್ಯುನಿಟಿ ಲೆವೆಲ್ ಅಂತ ಹೇಳ್ತೇವೆ, ರಕ್ಷಣಾ ಪ್ರಕ್ರಿಯೆ ಕಾಂಪ್ರಮೈಸ್ ಆಗಿರುತ್ತದೆ. ಅಂಥವರಲ್ಲಿ ಈ ರೋಗ ಬಂದಾಗ ಹೆಚ್ಚಿನ ನಿಗಾ ವಹಿಸಬೇಕಾಗತ್ತೆ. ಅಂಥವರಲ್ಲಿ ಮಾರ್ಟಾಲಿಟಿ, ಮಾರಣಾಂತಿಕ ಆಗುವ ಸಾಧ್ಯತೆ ಇದೆ. ಈ ಕಾರಣದಿಂದ ನಾವೆಲ್ಲ ಸರಿಯಾದಂಥ ಒಂದು ಪ್ರಿಕಾಷನ್ಸ್ ತಗೊಳ್ಳಬೇಕು. ಅಂಥವರಿಗೆ ಈ ರೋಗ ತಗಲದಂತೆ ನೋಡ್ಕೋಬೇಕು. ಇಲ್ಲಾಂದರೆ ಒಬ್ಬ ಆರೋಗ್ಯವಂತ ಮನುಷ್ಯನಿಗೆ, ನಾನು ಹೇಳಿದಲ್ಲ ಈಗ 3-5% ಮಾರ್ಟಾಲಿಟಿ ರೇಟ್ ನಮ್ಮ ಸಾರ್ಸಿಗೆ ಕಂಪೇರ್ ಮಾಡಿದರೆ ಅಥವಾ ಮರ್ಸಿಗೆ ಕಂಪೇರ್ ಮಾಡಿದರೆ ಇದರಲ್ಲಿ ಮಾರ್ಟಾಲಿಟಿ ರೇಟ್ ಕಡಿಮೆ ಇದೆ. ಈಗ 17,000 ಜನಕ್ಕೆ ಅಫೆಕ್ಟ್ ಆಗಿದೆ, 365 ಮಂದಿ ಜೀವಹಾನಿಯಾಗಿದೆ. ಈ ನಿಟ್ಟಿನಲ್ಲಿ ನಾವೆಲ್ಲ ಯಾರೂ ಹೆದರಬೇಕಾದಂಥ ಅವಶ್ಯಕತೆ ಇಲ್ಲ. ಈ ರೋಗದ ಲಕ್ಷಣಗಳು ಏನಾದರೂ ನಮಗೆ ಕಂಡು ಬಂದರೆ, ಇಂತಹ ಲಕ್ಷಣಗಳು ಬಂದರೆ ತಕ್ಷಣ ವೈದ್ಯರ ಬಳಿ ಹೋಗಿ ನಮಗೆ ಈ ಥರ ಆಗಿದೆ, ಮತ್ತು ಅವರ ಚರಿತ್ರೆಯನ್ನು ನೋಡ್ತೇವೆ, ಅವರು ಎಲ್ಲಿ ಟ್ರಾವೆಲ್ ಮಾಡಿದ್ದಾರೆ, ವಿದೇಶ ಪ್ರಯಾಣ ಮಾಡಿದ್ದಾರೋ, ಇಂಥ ಕಡೆ ಹೋಗಿದ್ದಾರೋ, ಅದನ್ನೆಲ್ಲ ನೋಡಿ ಸಾಕಷ್ಟು ಪ್ರಿಕಾಷನ್ಸ್ ತಗೊಂಡ್ರೆ ಈ ರೋಗ ಏನು ಕಾಡ್ಗಿಚ್ಚಿನಂತೆ ಹರಡುವುದನ್ನು ತಡೆಯಲಿಕ್ಕೆ ಸಾಧ್ಯವಿದೆ. ಈಗ ಈ ರೋಗ ಹೇಗೆ ಹರಡುತ್ತದೆ ನೋಡಿ, ಈ ರೋಗ ಹರಡುವಂಥದ್ದು ಮೇಯ್ನ್ಲಿ ಡ್ರಾಪ್ಲೆಟ್ ಇನ್ಫೆಕ್ಷನ್ ಅಂತ ಹೇಳ್ತೇವೆ. ಡ್ರಾಪ್ಲೆಟ್ ಇನ್ಫೆಕ್ಷನ್ ಅಂತ ಹೇಳಿದರೆ ನಾವು ಸೀನಿದಾಗ, ನಾವು ಕೆಮ್ಮಿದಾಗ ನಮ್ಮ ದೇಹದಿಂದ ಹೊರಹೋಗುವಂತಹ ಈ ಡ್ರಾಪ್ಲೆಟ್ಸ್ಗಳೇನಿದೆ ಅದರಿಂದ ಈ ಮುಖ್ಯವಾಗಿ ನಮ್ಮ ಶ್ವಾಸಕೋಶವನ್ನೇ ಅಫೆಕ್ಟ್ ಮಾಡುವಂಥದ್ದು ಈ ವೈರಾಣು. ಸೊ ಯಾವಾಗ ನಾವು ಕೆಮ್ತೇವೋ, ಯಾವಾಗ ನಾವು ಸೀನ್ತೇವೋ, ಆವಾಗ ಅದು ಪರಿಸರಕ್ಕೆ ಹೋಗ್ತದೆ. ಅದು ಇನ್ನೊಬ್ಬರ ಕಾಂಟ್ಯಾಕ್ಟಿಗೆ ಬಂದಾಗ ಖಂಡಿತವಾಗಿ ಒಬ್ಬ ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಹರಡಲಿಕ್ಕೆ ಸಾಧ್ಯ ಇದೆ. ಮತ್ತು ದೇಹದ ಸೆಕ್ರೇಷನ್ಗಳು, ಮೂಗಿನ ಸೆಕ್ರೇಷನ್ಗಳ ಮುಖಾಂತರ ಅಲ್ಲಿಯನ್ನು ಸ್ಪರ್ಶದಿಂದ ಅದನ್ನು ಮುಟ್ಟಿದವನು ಯಾವುದಾದ್ರು ವಸ್ತುವನ್ನು ಮುಟ್ಟಿದಾಗ, ಅದರಿಂದ ಇನ್ನೊಬ್ಬ ವ್ಯಕ್ತಿ ಆ ವಸ್ತುವನ್ನು ಮುಟ್ಟಿದಾಗ, ದೈಹಿಕ ಸಂಪರ್ಕದಿಂದ, ಸ್ಪರ್ಶದ ಮುಖಾಂತರ, ಶಂಕಿತ ರೋಗಿಗಳು ಇನ್ನೊಬ್ಬರನ್ನು ಸ್ಪರ್ಶ ಮಾಡಿದಾಗ ಖಂಡಿತವಾಗಿ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡ್ತದೆ. ಅದೇ ರೀತಿ ಒಬ್ಬ ವ್ಯಕ್ತಿ ಬಳಸಿದಂಥ ಕರವಸ್ತ್ರ ಇರ್ಬೋದು, ಬಟ್ಟೆ ಇರ್ಬೋದು, ತಟ್ಟೆ ಇರ್ಬೋದು, ಯುಟೆನ್ಸಿಲ್ಗಳೇನಿರ್ಬೋದು, ಅದರ ಮುಖಾಂತರವೂ ಸಹ ಹರಡಲಿಕ್ಕೆ ಸಾಧ್ಯ ಇದೆ. ಒಟ್ಟಿನಲ್ಲಿ ಇದೊಂದು ಸಾಂಕ್ರಾಮಿಕ ರೋಗ, ಎಂಡೆಮಿಕ್ ಅಂತ ಹೇಳ್ತೇವೆ. ಒಬ್ಬನಿಂದ ಇನ್ನೊಬ್ಬರಿಗೆ ಸುಲಭವಾಗಿ ಹರಡುವಂತಹ ರೋಗ, ಅಂಟು ರೋಗ. ಹೌದೌದು. ಈ ಕಾರಣದಿಂದ ಅವರನ್ನು ಐಸೋಲೇಟ್ ಮಾಡಬೇಕಾಗತ್ತೆ. 2 ರೀತಿಯ ಐಸೋಲೇಷನ್ ಇದೆ, ಹೋಮ್ ಐಸೋಲೇಷನ್ ಮತ್ತು ಐಸೋಲೇಷನ್ ಇನ್ ದ ಹಾಸ್ಪಿಟಲ್. ನಾವು ಈ ಶಂಕಿತ ರೋಗಿಗಳನ್ನು ಅವರು ಬೇರೆಯವರ ಸಂಪರ್ಕಕ್ಕೆ ಬಾರದ ರೀತಿಯಲ್ಲಿ ನಾವು ಅವರಿಗೊಂದು ವ್ಯವಸ್ಥೆ ಮಾಡಬೇಕಾಗತ್ತೆ. ಈ ಎಲ್ಲ ಸಿಂಪ್ಟಮ್ಸ್ಗಳು ಆ ಜಾಗಕ್ಕೆ ಪ್ರಯಾಣ ಮಾಡಿದ್ರಲ್ಲಿ, ಏರ್ ಟ್ರಾವೆಲ್ ಮಾಡಿದ್ರಲ್ಲಿ, ಅಥವಾ ಆ ಜಾಗದ ಶಂಕಿತ ವ್ಯಕ್ತಿಗಳ ಜೊತೆ ಸಂಪರ್ಕ ಹೊಂದಿದ್ರಲ್ಲಿ ಅಂಥವರನ್ನು ನಾವು ಬೇರೆಯವರ ಸಂಪರ್ಕಕ್ಕೆ ಒಂದು 28 ದಿನಗಳ ಕಾಲ ಐಸೋಲೇಟ್ ಮಾಡಬೇಕು ಅಂತ ಹೇಳುತ್ತೆ. ಯಾಕೆಂದರೆ ಅಷ್ಟು ಸಮಯಗಳ ಕಾಲ ಅದು ಸ್ಪ್ರೆಡ್ ಆಗೋ ಸಾಧ್ಯತೆ ಇದೆ. ಇನ್ನು ಫಿಸಿಕಲ್ ಕಾಂಟ್ಯಾಕ್ಟ್, ಶಂಕಿತ ರೋಗಿಗಳನ್ನು ಮುಟ್ಟಬಾರ್ದು. ಮಿನಿಮಮ್ 3-5 ಫೀಟ್ ಡಿಸ್ಟೆನ್ಸ್ ನಾವು ಅವರಿಂದ ಇರಬೇಕು. ಯಾಕೆಂದರೆ ಇಲ್ಲಾಂದರೆ ಡ್ರಾಪ್ಲೆಟ್ ಮುಖಾಂತರ ನಮ್ಮಿಂದ ಆ ಶಂಕಿತ ರೋಗಿಯಿಂದ ನಮಗೆ ಬರುವ ಸಾಧ್ಯತೆಗಳು ಉಸಿರಾಟದ ಮೂಲಕವಾಗಿಯೂ ಬರ್ತದೆ. ಉಸಿರಾಟದ ಮುಖಾಂತರ ಸಹ, ಉಸಿರಾಡುವಾಗ ಕೆಮ್ಮಿದಾಗ ಅದರ ಸ್ಪರ್ಶದ ಪರಿಸರಕ್ಕೆ ಹೋಗಿ ಅಲ್ಲಿಂದ ಬರುವ ಸಾಧ್ಯತೆಗಳಿದೆ. ಈ ಕಾರಣದಿಂದ ನಾವು ಅವ್ರನ್ನ ಈವನ್ ಹಾಸ್ಪಿಟಲ್ಗಳಲ್ಲೂ ಅಷ್ಟೇ ಐಸೋಲೇಷನ್ ಮಾಡ್ತೇವೆ. ಅಂದರೆ ಅವ್ರನ್ನ ಸೆಪರೇಟಾಗಿ ಬೇರೆ ರೋಗಿಗಳ ಸಂಪರ್ಕಕ್ಕೆ ಬಾರದ ರೀತಿಯಲ್ಲಿ ಅವ್ರನ್ನ ನಾವು ಟ್ರೀಟ್ಮೆಂಟ್ ಮಾಡಲಿಕ್ಕಾಗತ್ತೆ. ಆದರೆ
ಕೆಲವೊಂದು ವ್ಯವಸ್ಥೆನಲ್ಲಿ ನೋಡಿ ಹೆಲ್ತ್ ಕೇರ್ ವರ್ಕರ್ಸ್, ಇವತ್ತು ನರ್ಸ್ ಇರ್ಬೋದು, ಶುಶ್ರೂಷಕಿ ಇರ್ಬೋದು, ವೈದ್ಯರಿರ್ಬೋದು, ಅಥವಾ ಟ್ರಾನ್ಸ್ಪೋರ್ಟ್ ಮಾಡುವಂಥ ವ್ಯವಸ್ಥೆ ಇರುವವರು, ಇವರಿಗೆಲ್ಲ ಹೆಚ್ಚಿನ ಬಾಧೆ ತಗೊಳ್ಳುವ ಸಾಧ್ಯತೆ ಇದೆ. ಸಾಕಷ್ಟು ಪ್ರಿಕಾಷನ್ಸ್ಗಳನ್ನು ನಾವು ಮಾಡಬೇಕಾಗತ್ತೆ. ಮೌತ್ ಮಾಸ್ಕ್ ಧರಿಸುವಂಥದ್ದು, ದೇಹದಲ್ಲಿ ಗೌನ್ ಧರಿಸುವಂಥದ್ದು, ಹೆಡ್ ಕ್ಯಾಪ್ ಧರಿಸುವಂಥದ್ದು, ಕನ್ನಡಕ ಧರಿಸುವಂಥದ್ದು, ಈ ರೀತಿ ಎಲ್ಲ ಅತ್ಯಂತ ಪರಿಣಾಮಕಾರಿಯಾದಂಥ ತಡೆಗಟ್ಟುವ ವಿಚಾರಗಳನ್ನು ನಾವು ಮಾಡಿಕೊಂಡ್ರೆ ಈ ರೋಗ ಹರಡದಂತೆ ತಡಲಿಕ್ಕೆ ಸಾಧ್ಯ ಇದೆ. ಆದರೆ ಏನಾಗ್ತದೆ ಅಂತ ಹೇಳಿದರೆ, ಒಬ್ಬ ನಮ್ಮ ಈ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇರ್ಬೋದು ಅಥವಾ ವ್ಯಕ್ತಿಯ ಚಲನವಲನಗಳಿಂದ ಇದು ಖಂಡಿತವಾಗಿಯೂ ಸಹ ಬಹಳ ಬೇಗನೆ ವೈಲ್ಡ್ ಫೈರ್ ಥರ ಹರಡುವ ಸಾಧ್ಯತೆಗಳಿದೆ. ಈ ಕಾರಣದಿಂದ ನಾವೆಲ್ಲ ಬಹಳಷ್ಟು ಜಾಗರೂಕತರಾಗಿ ಇರಬೇಕಾದ ಅನಿವಾರ್ಯತೆಗೆ ನಾವೀಗ ಸಿಲುಕಿದ್ದೇವೆ. ಬಹಳಷ್ಟು ಬೇಗ ಹರಡುತ್ತದೆ ಅನ್ನೋದನ್ನು ಒಂದು ತಿಂಗಳಲ್ಲಿ ಇದು ಎಲ್ಲ ಕಡೆಗೆ ಹರಡಿದ್ರಿಂದ ಗೊತ್ತಾಗ್ತದೆ. ಡಿಸೆಂಬರ್ 31ಕ್ಕೆ ವುಹಾನ್ ನಗರದಲ್ಲಿ ಇದ್ದದ್ದು ಚೀನಾದಲ್ಲಿ, ಈಗ ನೋಡಿ ಫೆಬ್ರವರಿ 4, ಇವತ್ತು 23 ರಾಷ್ಟ್ರಗಳಲ್ಲಿದೆ. ನಮ್ಮ ಕಾಸರಗೋಡು ಕಾಞಂಗಾಡಿನಲ್ಲಿದೆ, ಕೋಯಿಕೋಡಿನಲ್ಲಿದೆ. ಈಗ ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ನಾನು. ಈಗ ಮಂಗಳೂರು ಕಾಸರಗೋಡಿನಲ್ಲಿದೆ ಅಂತ ಹೇಳಿದರೆ, ಮಂಗಳೂರಿಂದ ಕಾಸರಗೋಡಿಗೆ ದಿನ 40 ಬಸ್ಸುಗಳು ಓಡಾಡುತ್ತೆ, 250 ಟ್ರಿಪ್ಗಳು ಹೋಗ್ತವೆ. ದಿನ 15,000 ಜನ ಮಂಗಳೂರು ಕಾಸರಗೋಡು ನಡುವೆ ಓಡಾಡ್ತಾರೆ, ಬಸ್ಸಿನಲ್ಲಿ, ಟ್ರೈನಲ್ಲಿ ಓಡಾಡ್ತಾರೆ. ಈಗ ಕಾಸರಗೋಡಿಗೆ ಬಂದದ್ದಂತಹ ರೋಗ ಖಂಡಿತವಾಗಿಯೂ ಒಂದು ದಿವಸದಲ್ಲಿ ಮಂಗಳೂರಿಗೆ ಬರೋ ಸಾಧ್ಯತೆಗಳಿದೆ. ವುಹಾನ್ನಿಂದ ಇಲ್ಲಿಗೆ ಬಂದಾಗಿದೆ, ಇಲ್ಲಿಂದ ಅಲ್ಲಿಂದ ಇಲ್ಲಿಗೆ ಬರಲಿಕ್ಕೆ ಸಮಯ ಬೇಕು. ಖಂಡಿತ. ಈಗ ತಾವು ಹೇಳಿದ್ರಿ, ಹುಬ್ಬಳ್ಳಿಯಲ್ಲಿ ಒಬ್ಬ ವ್ಯಕ್ತಿ ಸಾಫ್ಟ್ವೇರ್ ಇಂಜಿನಿಯರ್ ರಮೇಶ್ ಅಂತ ಏನೋ ಹೇಳಿದರು, ಪೇಪರಲ್ಲಿ ನೋಡಿದೆ. ಅವರು ವುಹಾನ್ ನಗರದಿಂದ ಬೆಂಗಳೂರಿಗೆ ಬಂದರು. ಬೆಂಗಳೂರಲ್ಲಿ ಬಂದರು 4 ದಿವಸ, ಜನವರಿ 18ಕ್ಕೆ 4 ದಿವಸ ಬೆಂಗಳೂರಲ್ಲಿ ಇದ್ದರು. ಅಲ್ಲಿ ಅವರು ಯಾವುದೇ ಪ್ರಿಕಾಷನ್ ತಗೊಂಡಿದ್ದಾರೆ ಗೊತ್ತಿಲ್ಲ. ಅವರಿಗೆ ಜ್ವರ ಬಂದಿತ್ತು, ಮೈಕೈ ನೋಯಿತ್ತು. ಅವರ ಮನೆಯವರಿಗೆ, ಪಕ್ಕದ ಮನೆಯವರಿಗೆ ಸ್ಪ್ರೆಡ್ ಆಗುವ ಸಾಧ್ಯತೆಗಳಿದೆ. ಅಲ್ಲಿಂದ ಹುಬ್ಬಳ್ಳಿಗೆ ಬಂದರು, ಅಲ್ಲಿ ಅಡ್ಮಿಟ್ ಆದರು, ಅಲ್ಲಿ ಸಹ ಸ್ಪ್ರೆಡ್ ಆಗುವ ಸಾಧ್ಯತೆಗಳಿದೆ. ಯಾಕಂತ ಹೇಳಿದರೆ, ಅವರಿಗೆ ಆ ರೋಗ ಬಂದಿದೆ ಅಂತ ಅವರಿಗೆ ಗೊತ್ತಿದ್ದರೆ ಅವರು ಪ್ರಿಕಾಷನ್ಸ್ ತಗೊಳ್ತಾ ಇದ್ದರು. ಅವರು ಸಾಮಾನ್ಯ ಜ್ವರ ಬಂದಿದೆ ಅಂತೇಳಿ ಆ ಏರಿಯಾದಿಂದ, ವುಹಾನ್ ನಗರದಿಂದ ಬಂದ ಕಾರಣ ಬೇರೆಯವರಿಗೆಲ್ಲ ಸ್ಪ್ರೆಡ್ ಆಗೋ ಸಾಧ್ಯತೆ ಇದೆ. ಈ ಮುಂದಿನ ದಿನಗಳಲ್ಲಿ ಅವರು ಇವತ್ತು ಇನ್ಫೆಕ್ಟ್ ಆಗಿದ್ದರೆ ಅದು ಇನ್ನೂ 28 ದಿನಗಳ ಕಾಲ ಇರುವ ಸಾಧ್ಯತೆಗಳಿದೆ. ಈ ಕಾರಣದಿಂದ ನಾವು ಸಾಕಷ್ಟು ಪ್ರಿಕಾಷನ್ಸ್ ತೆಗೆದುಕೊಳ್ಳಬೇಕಾದಂಥ ಅನಿವಾರ್ಯತೆ ಇದೆ. ಅಂತೂ ಬಹಳ ಜಾಗ್ರತೆಯಿಂದ ಇರಬೇಕಾದಂತಹ ದಿನಗಳು. ಯಾಕಂದರೆ ಒಬ್ಬರಿಗೆ ಬಂದಿದೆ ಅಂತ ಹೇಳಿದರೆ ಅದು ಮತ್ತೆ ತಡೆ ಇರೋದಕ್ಕೆ. ಹಾಗಿದ್ರೆ ಇಂತಹ ಈ ಒಂದು ರೋಗ, ಈಗ ಇಷ್ಟು ಬೇಗವಾಗಿ ಹರಡುವಂತಹ ರೋಗ ವೈರಸ್, ಇದಕ್ಕೆ ಚಿಕಿತ್ಸೆ ಇದೆ? ನೋಡಿ, ಭಾರಿ ವಿಪರ್ಯಾಸದ ವಿಚಾರ ಅಂದರೆ ಈ ರೋಗಕ್ಕೆ ಚಿಕಿತ್ಸೆ ಇಲ್ಲ. ಚಿಕಿತ್ಸೆ ಅಂದರೆ ಆ್ಯಂಟಿವೈರಲ್. ಪ್ರತಿಯೊಂದು ವೈರಸ್ಸಿಗೂ ಒಂದು ಪ್ರತಿವೈರಾಣು ಅಂತ ನಾವು ಇರ್ತೇವೆ, ಆ್ಯಂಟಿವೈರಲ್ ಡ್ರಗ್ ಅಂತ ಇರುತ್ತೆ. ಅಂದರೆ ಅದನ್ನು ಒಂದು ನುಂಗುವಂಥ, ಅದನ್ನು ಕೊಲ್ಲುವಂಥ ವ್ಯವಸ್ಥೆ ಇನ್ನೂ ಹುಟ್ಟಿಕೊಂಡಿಲ್ಲ. ಸೊ ಈ ಕೊರೋನಾ ವೈರಸ್, ನೋವೆಲ್ ಕೊರೋನಾ ವೈರಸ್ಸಿಗೆ ಆ್ಯಂಟಿವೈರಲ್ ಡ್ರಗ್ ಬಂದಿಲ್ಲ. ಆಮೇಲೆ ಇದಕ್ಕೆ ಲಸಿಕೆ ಇಲ್ಲ. ಈ ರೋಗ ಬರಬಾರ್ದು ಅಂತೇಳಿ ನಾವು ಅದಕ್ಕೆ ಒಂದು ವ್ಯಾಕ್ಸಿನೇಷನ್ ಕೊಡುವ ಅಂತಾರೆ, ಅದೂ ಇಲ್ಲ, ಅದು ಆಗಲಿಲ್ಲ. ಸೊ ರೋಗಕ್ಕೆ ಚಿಕಿತ್ಸೆ ಇಲ್ಲದ, ಲಸಿಕೆ ಇಲ್ಲದ ರೋಗ ಆದ ಕಾರಣ ಜನರು ಇದಕ್ಕೆ ಬಹಳಷ್ಟು ಹೆದರ್ತಾ ಇದ್ದಾರೆ. ಈ ರೋಗ ಬಂದರೆ ಸೆಲ್ಫ್ ಹೀಲಿಂಗ್ ರೋಗ ಅದು. ಕೆಲವೊಮ್ಮೆ 100ರಲ್ಲಿ 3-5% ಮಾರ್ಟಾಲಿಟಿ ಇದೆ. ಉಳಿದವರಿಗೆ ಸುಮಾರು 70-80% ಮಂದಿಗೂ ಜ್ವರ ಬರ್ತದೆ, ಕಡಿಮೆಯಾಗಿ ತನ್ನಿಂತಾನೇ ಕಡಿಮೆ ಆಗ್ತದೆ. ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತ ನಾವು ಹೇಳ್ತೇವೆ. ಈಗ ಜ್ವರ ಬಂದರೆ ಪ್ಯಾರಾಸಿಟಮಾಲ್ ಕೊಡುವಂಥದ್ದು, ಜ್ವರ ನಿಯಂತ್ರಣ ಮಾಡುವಂಥದ್ದು, ಮೈಗೆ ಪಟ್ಟಿ ಹಾಕುವಂಥದ್ದು, ಸಾಕಷ್ಟು ದ್ರವಾಹಾರ ಸೇವಿಸುವಂಥದ್ದು, ನೋವಿನ ಮಾತ್ರೆ ತೆಗೆದುಕೊಳ್ಳುವಂಥದ್ದು, ಸಾಕಷ್ಟು ರೆಸ್ಟ್ ನೀಡುವಂಥದ್ದು, ಅವರನ್ನು ಹಾಸ್ಪಿಟಲಿಗೆ ಸೇರಿಸಿ ಐಸೋಲೇಟ್ ಮಾಡಿ ಬೇರೆಯವರಿಗೆ ಹರಡದಂತೆ, ತೊಂದರೆ ಆಗದಂತೆ ನೋಡೋದು. ಮುಖ್ಯವಾಗಿ ಈ ರೋಗದಿಂದ ಮರಣಾಂತಿಕ ಆಗಲಿಕ್ಕೆ ಕಾರಣ ನ್ಯೂಮೋನಿಯಾ, ಪಪ್ಪುಸು ಜ್ವರ ಅಂತ ಹೇಳ್ತಾರೆ, ಶ್ವಾಸಕೋಶಕ್ಕೆ ಸೋಂಕು ತಗುಲುವಂಥದ್ದು, ಮಲ್ಟಿಪಲ್ ಆರ್ಗನ್ ಫೇಲ್ಯೂರು, ಬಹು ಅಂಗಾಂಗ ವೈಫಲ್ಯ ಅಂತ ಹೇಳ್ತೇವೆ, ಪ್ಲಸ್ ಕಿಡ್ನಿ ಫೇಲ್ಯೂರ್, ಕಿಡ್ನಿ ಮೂತ್ರಪಿಂಡ ವೈಫಲ್ಯ. ಈ 3 ಕಾರಣಗಳಿಂದ ಎಸ್ಪೆಷಲಿ ಮೆಡಿಕಲಿ ಕಾಂಪ್ರಮೈಸ್ ರೋಗಿಗಳಲ್ಲಿ ಈ ರೀತಿ ರೋಗ ಮಾರಣಾಂತಿಕ ಆಗಲಿಕ್ಕೆ ಕಾರಣ ಇದೆ. ಅಂದರೆ ಅವರಿಗೆ ಬಹಳ ಬೇಗ ಅದು ತಟ್ಟುತ್ತದೆ. ಹೌದೌದು, ರೋಗ ನಿಯಂತ್ರಣ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಸೊ ಈ ಕಾರಣದಿಂದ ನಾವು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಮಾತ್ರ ಮಾಡ್ತೇವೆ. ಏನೇನು ಸಿಂಪ್ಟಮ್ಸ್ ಇದೆ, ದ್ರವಾಹಾರ ನೀಡುವಂಥದ್ದು, ರೆಸ್ಟ್ ನೀಡುವಂಥದ್ದು, ಐಸೋಲೇಟ್ ಮಾಡುವಂಥದ್ದು, ಜ್ವರ ಕಂಟ್ರೋಲ್ ಮಾಡುವಂಥದ್ದು, ಇಷ್ಟೆಲ್ಲ ನಾವು ಮಾಡಬೇಕಾಗತ್ತೆ. ಮತ್ತು ಬೇರೆಯವರಿಗೆ ಹರಡದಂತೆ ಮಾಡುವಂಥ ವ್ಯವಸ್ಥೆ. ಸೊ ಇದು ಚಿಕಿತ್ಸೆ ಇಲ್ಲದ ಒಂದು ರೋಗ ಆಗಿದ್ದರೆ ಕಾರಣದಿಂದ ಜನರು ಭಾಳಷ್ಟು ಹೆದರ್ತಾ ಇದ್ದಾರೆ ಈ ರೋಗಕ್ಕೆ. ಅಂದರೂ ನಮ್ಮ ಮುನ್ನೆಚ್ಚರಿಕೆ ಸರಿಯಾಗಿದ್ದರೆ ಅದನ್ನು ಕಡಿಮೆ ಮಾಡಬಹುದು. ಖಂಡಿತವಾಗಿ. ಸೊ ಆರೋಗ್ಯವಂತ ವ್ಯಕ್ತಿಗೆ ಈ ರೋಗ ಬಂದರೆ ಖಂಡಿತವಾಗಿ ಅವನು ರಿಕವರಿ ಆಗಲಿಕ್ಕೆ ಸಾಧ್ಯ ಇದೆ. ನಮ್ಮ ದೇಹದ ರಕ್ಷಣಾ ವ್ಯವಸ್ಥೆ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತೇಳಿ, ನಮ್ಮ ದೇಹದ ಇಮ್ಯುನಿಟಿ ಲೆವೆಲ್ ಕಡಿಮೆ ಆದಾಗ ನಮಗೆ ಬ್ಯಾಕ್ಟೀರಿಯಲ್ ಜ್ವರ ಬರುತ್ತೆ, ವೈರಲ್ ಜ್ವರ ಬರುತ್ತೆ. ಇದು ಅಷ್ಟೇ ಒಂದು ಸಿಂಪಲ್ ವೈರಾಣುವಿಂದ ಬರುವಂಥ ಜ್ವರ. ಆದರೆ ಇಷ್ಟೊಂದು ಜನರನ್ನು ಏಕಕಾಲಕ್ಕೆ ಒಂದು ವಾರದಲ್ಲಿ ಈಗ ಮೊನ್ನೆ ಭಾನುವಾರ ಒಂದೇ ದಿವಸ 75 ಜನ ತೀರು ಹೋಗಿದ್ದಾರೆ ಚೈನಾದಲ್ಲಿ. ಇಷ್ಟು ರೀತಿಯ ಮರಣಾಂತಿಕ ಆದಾಗ ಜನರಿಗೆ ಒಂದು ರೀತಿಯ ಗಾಬರಿ ಹುಟ್ಟುತ್ತಾ ಇದೆ. ಇದನ್ನು ಹೇಗೆ ನಾವು ತಡೆಗಟ್ಟಬಹುದು? ನೋಡಿ, ರೋಗವನ್ನು
ಈ ರೋಗಕ್ಕೆ ಚಿಕಿತ್ಸೆ ಇಲ್ಲದ ಕಾರಣ ತಡೆಗಟ್ಟುವುದರಲ್ಲೇ ನಮ್ಮ ಜಾಣತನ ಅಡಗಿದೆ. ಸಾಕಷ್ಟು ಪ್ರಿಕಾಷನ್ಸ್ಗಳನ್ನು ನಾವು ತೆಗೆದುಕೊಳ್ಬೇಕಾಗತ್ತೆ. ಒಂದು ನಮ್ಮ ದೈನಂದಿನ ದಿನಚರಿಯಲ್ಲಿ ನಾವು ಈಗ ಏನಾಗ್ತದೆ ಅಂತ ಹೇಳಿದರೆ, ಈಗ ಆಸ್ಪತ್ರೆಯಲ್ಲಿರುವಾಗ, ಮನೆಯಲ್ಲಿರುವಾಗ, ಶಾಲೆಗೆ ಹೋದಾಗ ಮಕ್ಕಳು ಕಾಂಟ್ಯಾಕ್ಟ್ ಆಗೋದು ಸಹಜ. ಒಬ್ಬ ವ್ಯಕ್ತಿಗೆ ಜ್ವರ ಬಂದಾಗ ನಾವು ಅವ್ರನ್ನ ಮನೆಯಲ್ಲಿ ಕುರಿ ಅಂತ ಹೇಳೋಕ್ಕಾಗಲ್ಲ. ಸೊ ಅಂತಹ ನಾವು ನಮ್ಮ ಹ್ಯಾಂಡ್ ಹೈಜೀನನ್ನು ಚೆನ್ನಾಗಿ ಮೇಂಟೈನ್ ಮಾಡಬೇಕಾಗತ್ತೆ. ಒಂದು ಶಂಕಿತ ವ್ಯಕ್ತಿಯನ್ನು, ಜ್ವರ ಬಂದ ವ್ಯಕ್ತಿಯನ್ನು ಮುಟ್ಟಿದೆ ಅಂತೇಳಿ ಆಗಿದ್ದರೆ, ನಮಗೆ ಅನಿಸಿದರೆ ಕೈಯನ್ನು ಚೆನ್ನಾಗಿ ಸೋಪ್ ಹಾಕಿ 20 ಸೆಕೆಂಡುಗಳ ಕಾಲ ಚೆನ್ನಾಗಿ ಸೋಪಿನ ದ್ರಾವಣ ಬಳಸಿ, ಆಲ್ಕೋಹಾಲ್ ದ್ರಾವಣ ಬಳಸಿ ನಾವು ಕೈ ವಾಶ್ ಮಾಡಬೇಕಾಗತ್ತೆ. ಹಾಗೆ ಮಾಡೋದರಿಂದ ಆ ವೈರಾಣು ನಮ್ಮ ದೇಹದಿಂದ ಕಾಂಟ್ಯಾಕ್ಟ್ ಬಂದಿದ್ದರೂ ಸಹ ಅದು ದೇಹದಿಂದ ಹೊರ ಹೋಗಲಿಕ್ಕೆ ಸಾಧ್ಯ ಇದೆ. ಒಂದು ಹ್ಯಾಂಡ್ ಹೈಜೀನ್ ಮತ್ತು ಬಾಡಿ ಹೈಜೀನ್ ಅದನ್ನು ನಾವು ಮೇಂಟೈನ್ ಮಾಡಬೇಕಾಗತ್ತೆ. ಮತ್ತು ಮುಖ ಕವಚ ಧರಿಸುವಂಥದ್ದು, ಮೌತ್ ಮಾಸ್ಕ್ ಅಂತೇಳಿ. ಇದೀಗ ಏನಾಗಿದೆ ಅಂದರೆ, ಚೈನಾದಲ್ಲಿ ಒಂದು ದಿನದಲ್ಲಿ ತಯಾರಾಗೋದು 10 ಲಕ್ಷ ಮೌತ್ ಮಾಸ್ಕ್ ಅಂತೆ. ಈ 10 ಲಕ್ಷ ಮೌತ್ ಮಾಸ್ಕ್ ಸೋಲ್ಡ್ ಔಟ್. ಈಗ ಅದರಲ್ಲೂ ಶಾರ್ಟೇಜ್ ಆಗಿದೆ ಅಂತೆ. ಮೌತ್ ಮಾಸ್ಕ್ ಧರಿಸುವುದರಿಂದ ಈ ಡ್ರಾಪ್ಲೆಟ್ ಇನ್ಫೆಕ್ಷನ್, ಹೊರಗಿನಿಂದ ಪರಿಸರದಿಂದ ಬರುವಂಥ ಇನ್ಫೆಕ್ಷನ್ ದೇಹದ ಒಳಗೆ ಹೋಗದಂತೆ ತಡೀಲಿಕ್ಕೆ ಆಗ್ತಾ ಇದೆ. ಸೊ ಮೌತ್ ಮಾಸ್ಕನ್ನು ಮತ್ತು ಶಿರಕವಚ ಅಂತ ಹೇಳ್ತೇವೆ, ಹೆಡ್ ಕ್ಯಾಪ್ ಅಂತ ಹೇಳ್ತೇವೆ, ಅಥವಾ ಕನ್ನಡಕ ಸ್ಪೆಕ್ಸ್ ಹಾಕಿದರೆ ಕಣ್ಣಿಗೆ ತಗುಲುವಂಥದ್ದು ತಲುಪ್ತದೆ. ಹಾಗೆ ಗೌನುಗಳನ್ನು ಹಾಕಬೇಕು. ದೃಶ್ಯ ಮಾಧ್ಯಮಗಳೆಲ್ಲ ತೋರಿಸ್ತಾ ಇದ್ದಾರೆ ಹೇಗೆ ಚೈನಾ ನಗರದಿಂದ ಚೈನಾದಿಂದ ಇಂಡೋನೇಷ್ಯಾಕ್ಕೆ ನಿನ್ನೆ ಫ್ಲೈಟ್ ಲ್ಯಾಂಡ್ ಆದಾಗ ಅವ್ರ ಮೇಲೆ ದ್ರಾವಣ ಸಿಂಪಡಿಸಿ ಅವರಿಂದ ಡಿಇನ್ಫೆಕ್ಟ್ ಮಾಡುವಂಥ ಒಂದು ವ್ಯವಸ್ಥೆ ಸಹ ಜಾರಿಗೆ ಬಂದಿದೆ. ಒಟ್ಟಿನಲ್ಲಿ ಆ ವೈರಾಣು ಬೇರೆಯವರ ಸಂಪರ್ಕಕ್ಕೆ ಬಾರದ ರೀತಿಯಲ್ಲಿ ನಾವು ತಡೆಯನ್ನು ಒಡ್ಡುವಂಥದ್ದು, ಇದನ್ನು ಸಹ ಮಾಡಬೇಕಾಗತ್ತೆ. ಮತ್ತು ಅಂತಹ ಶಂಕಿತ ವ್ಯಕ್ತಿಗಳ ಜೊತೆ ದೈಹಿಕ ಸಂಪರ್ಕ ಮಾಡಬಾರದು. ಯಾವುದೇ ರೀತಿಯ ಸ್ಪರ್ಶ, ಅವರು ಬಳಸಿದಂಥ ಬಟ್ಟೆ, ವಸ್ತು, ತಟ್ಟೆಗಳನ್ನು ಯೂಸ್ ಮಾಡುವಂಥದ್ದು. ಅವ್ರನ್ನ ಮನೆಯಲ್ಲಿದ್ದರೆ ಐಸೋಲೇಟ್ ಮಾಡಬೇಕು. ಬೇರೆಯವ್ರ ಜನರ ಜೊತೆ ಸಂಪರ್ಕಕ್ಕೆ ಬರಬಾರದು. ಬೇರೆಯವ್ರ ಜೊತೆ ಸಂಪರ್ಕಕ್ಕೆ ಬಂದರೆ ಅವರಿಂದ ಹರಡುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಇಷ್ಟು ನಾವು ಪ್ರಿಕಾಷನ್ಸ್ ಖಂಡಿತವಾಗಿ ತೆಗೆದುಕೊಳ್ಬೇಕಾಗತ್ತೆ. ಇನ್ನು ವೈಯಕ್ತಿಕವಾಗಿ ಹೇಳಿದರೆ, ಅಂತಹ ರೋಗಿಗಳಿಗೆ ನಾವು ಇಮ್ಯುನಿಟಿ, ಈಗ ತಾನೇ ಹೇಳಿದೆ ನಾನು, ಯಾವಾಗ ಅವರ ಇಮ್ಯುನಿಟಿ ಲೆವೆಲ್ ಕಡಿಮೆ ಆಗ್ತದೋ ಅಂಥವರಿಗೆ ಮರಣಾಂತಿಕ ಆಗುವ ಸಾಧ್ಯತೆ ಇದೆ. ನಮ್ಮ ಆಹಾರವನ್ನು ಸಹ ಮಾಡಿಫೈ ಮಾಡಬೇಕಾಗತ್ತೆ. ವೈಟಮಿನ್ ಸಿ ಇರುವಂಥ, ಹೀಲಿಂಗ್ ಜಾಸ್ತಿ ಆಗುವಂಥ ಆರೆಂಜ್ ಇರ್ಬೋದು, ಪೇರಳೆ ಇರ್ಬೋದು, ಅಥವಾ ನೆಲ್ಲಿಕಾಯಿ, ಇಂತಹ ದೇಹದ ಹಸಿ ತರಕಾರಿಗಳಿರ್ಬೋದು, ಹಣ್ಣು ಹಂಪಲುಗಳಿರ್ಬೋದು, ಇಂತಹ ನಾವು ಆಹಾರ ಪದಾರ್ಥವನ್ನು ಜಾಸ್ತಿ ತಗೊಂಡ್ರೆ ನಮ್ಮ ಇಮ್ಯುನಿಟಿ ಲೆವೆಲ್ ಜಾಸ್ತಿ ಆಗ್ತದೆ. ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಬೇಕು ಮತ್ತು ಜೀರ್ಣ ಕೂಡ ಬೇಗ ಆಗಬೇಕು. ಹೌದು, ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವಂಥ ಆಹಾರವನ್ನು ನಾವು ಸೇವಿಸಿದರೆ, ಯಾವಾಗ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತದೋ ಇಂಥ ವೈರಾಣುಗಳು, ಬ್ಯಾಕ್ಟೀರಿಯಾಗಳು ವಿಜೃಂಭಣೆ ಮಾಡ್ತವೆ. ಅದನ್ನು ಹೆಚ್ಚಿಸಿಕೊಂಡಾಗ ರೋಗ ಒಂದು ವೇಳೆ ಬಂದರೂ ಸಹ ನಮಗೆ ಅದನ್ನು ಗೆಲ್ಲುವಂಥ ಒಂದು ಶಕ್ತಿ ನಮಗೆ ದೇಹಕ್ಕೆ ಸಿಗ್ತದೆ. ಸೊ ಇದನ್ನೆಲ್ಲ ನಾವು ಖಂಡಿತವಾಗಿ ಸಹ ಫಾಲೋ ಮಾಡಬೇಕಾಗತ್ತೆ. ಮತ್ತು ಅಂತಹ ವ್ಯಕ್ತಿಗಳಿಂದ ನಾವು ಡಿಸ್ಟೆನ್ಸ್ ಕಾಪಾಡಬೇಕಾಗತ್ತೆ. ಮಿನಿಮಮ್ 3 ರಿಂದ 5 ಫೀಟ್ ದೂರ ಅವರಿಂದ ಇರಬೇಕಾಗತ್ತೆ. ಅಂತಹ ಶಂಕಿತ ರೋಗಿಗಳಿದ್ದರೆ ಮನೆಯಲ್ಲಿ ಇರುವ ವ್ಯವಸ್ಥೆ, ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದರೆ ಅವ್ರನ್ನ ಅಡ್ಮಿಟ್ ಮಾಡಿ ಐಸೋಲೇಟ್ ಮಾಡುವಂಥ ವ್ಯವಸ್ಥೆ, ಈ ಮೂಲಕ ನಾವು ರೋಗ ಹರಡದಂತೆ ನಾವು ತಡಿಲಿಕ್ಕೆ ಖಂಡಿತವಾಗಿ ಪರಿಣಾಮಕಾರಿಯಾಗಿ ತಡಿಲಿಕ್ಕೆ ಸಾಧ್ಯ ಇದೆ. ಈಗ ಚೈನಾದಿಂದ ಬಂದ ಎಲ್ಲ ಈ 362 ಮಂದಿಯನ್ನು ಸಹ ಫ್ಲೈಟಲ್ಲಿ ಏನು ತಂದಿದ್ದಾರೆ ಅವ್ರನ್ನ ಹಾಸ್ಪಿಟಲಲ್ಲಿ ಹಾಕಿ ಐಸೋಲೇಟ್ ಮಾಡಿ ಅವರ ಬ್ಲಡ್ ಸ್ಯಾಂಪಲ್ ತೆಗೆದು ಅವ್ರಿಗೆ ಇದೆಯೋ ಇಲ್ಲವೋ ಅಂತ ಕನ್ಫರ್ಮ್ ಮಾಡ್ತಾ ಇದ್ದಾರೆ. ಈ ರೀತಿ ಮಾಡೋದರಿಂದ ಅವರಿಂದ ಇನ್ನೊಬ್ಬರಿಗೆ ಹರಡೋದನ್ನು ತಡಿಲಿಕ್ಕೆ ಸಾಧ್ಯ ಇದೆ. ಅನಿವಾರ್ಯವಾಗಿ ಅವರನ್ನು ಮಾಡಲೇಬೇಕಾಗ್ತದೆ, ಇಲ್ಲದಿದ್ದರೆ ಅದರಿಂದಾಗಿ ಅಪಾಯ ಖಂಡಿತವಾಗಿ. ಯಾಕೆಂದರೆ ಅವರು ಆ ನಗರದಿಂದ ಬಂದವರಿಗೆ, ಹೆಚ್ಚಿನ ಶಂಕಿತ ವ್ಯಕ್ತಿಗಳು ಆ ನಗರದಿಂದ ಬಂದವರಿಗೆ ಖಂಡಿತವಾಗಿ ಇನ್ಫೆಕ್ಟ್ ಆಗಿರೋ ಸಾಧ್ಯತೆ ಇದೆ. ಯಾಕೆಂದರೆ ಇಡೀ ನಗರವೇ ಸ್ಮಶಾನದ ಥರ ಆಗಿದೆ. ಯಾರೂ ಎಲ್ಲವೂ ನಗರದಿಂದ ಹೊರಗೆ ಹೋಗಿದ್ದಾರೆ, ಎಲ್ಲ ಕಡೆ ವೈರಾಣು ಇದೆ ಅಂತೇಳಿ ಒಂದು ಸಂಶಯ ಇದೆ. ಸೊ ಈ ಕಾರಣದಿಂದ ಅಷ್ಟು ಪ್ರಿಕಾಷನ್ಸ್ ತಗೊಳ್ಬೇಕಾದ ಅನಿವಾರ್ಯತೆಗೆ ನಾವು ಸಿಲುಕಿದ್ದೇವೆ. ಅಲ್ಲಿಂದ ಬಂದ ಹೆಚ್ಚಿನ ಎಲ್ಲ ದೇಶಗಳು ಚೈನಾಕ್ಕೆ ಬರುವಂಥ ವಿಮಾನ ಸಂಪರ್ಕವನ್ನು ಕಡಿದು ಹಾಕಿದೆ. ಸೊ ಯಾಕೆ ಅಂತ ಹೇಳಿದರೆ ಅಲ್ಲಿಂದ ಬರುವಂಥ ರೋಗಿಗಳಿಂದ ಹರಡುವ ಸಾಧ್ಯತೆಗಳು ಇದೆ ಅಂತ ಹೇಳೋ ಒಂದು ಸಂದೇಶ ಆಲ್ರೆಡಿ ತಲುಪಿದೆ. ಯಾಕೆಂದರೆ 23 ದೇಶಗಳಿಗೆ ಆಲ್ರೆಡಿ ಹರಡಿದೆ. ಎಲ್ಲಿಯ ಚೈನಾ, ಎಲ್ಲಿಯ ಆಸ್ಟ್ರೇಲಿಯಾ, ಎಲ್ಲಿಯ ನ್ಯೂಜಿಲೆಂಡ್, ಎಲ್ಲಿಯ ಭಾರತ, ಎಲ್ಲಿಯ ಕಾಸರಗೋಡು, ಅಲ್ಲಿಂದ ಇಲ್ಲಿಗೆ ಬರಬೇಕು ಅಂತೇಳಿ ಆದರೆ ಖಂಡಿತವಾಗಿ ಸಹ ಇದು ಕ್ಷಣಾರ್ಧದಲ್ಲಿ, ಒಂದು ಹಗಲು ರಾತ್ರಿ ಆಗುವಾಗ ಎಲ್ಲಿಂದ ಎಲ್ಲಿಗೂ ಬರುವಂಥ ಸಾಧ್ಯತೆಗಳು ಇದೆ. ಇಲ್ಲದಿದ್ದರೆ ಎಬೋಲಾದಂಥ ರೋಗ, ದಕ್ಷಿಣ ಆಫ್ರಿಕಾದ ಎಬೋಲಾ ಅಂತ ಒಂದು ನದಿಯ ಹೆಸರು, ಅಲ್ಲಿ ಹುಟ್ಟಿದಂಥ ಎಬೋಲಾ ನಮ್ಮ ಭಾರತಕ್ಕೂ ಸಹ ಬಂದಿದೆ. ಈ ಕಾರಣದಿಂದ ನಾವು ಜಗತ್ತು ಕಿರಿದಾಗಿದೆ. ಎಲ್ಲಿಯೋ ಹುಟ್ಟಿದ ರೋಗ ಹಗಲು ರಾತ್ರಿಯ ಒಳಗಾಗಿ ಇನ್ನೊಂದು ಯಾವುದೋ ರಾಷ್ಟ್ರಕ್ಕೆ ಬರುವ ಸಾಧ್ಯತೆಗಳಿದೆ. ನಾವು ಮುಂಜಾಗ್ರತೆ ವಹಿಸುವುದರಲ್ಲೇ ನಮ್ಮ ಜಾಣತನ ಇದೆ. ಎಷ್ಟು ಜಾಗ್ರತೆ ವಹಿಸಿದರೂ ಸಾಕಾಗುವುದಿಲ್ಲ ಎನ್ನುವಂತಹ ದಿನಗಳಲ್ಲಿ ಇಂತಹ ರೋಗ ಲಕ್ಷಣಗಳಿದ್ದರೆ ನಾವು ಬಹಳಷ್ಟು ಜಾಗ್ರತೆ ವಹಿಸಲೇಬೇಕಾಗ್ತದೆ. ಹಾಗಿದ್ರೆ ಇದರ ಬಗ್ಗೆ ಜನರಿಗೆ ಏನು ಸಂದೇಶ? ಯಾಕೆಂದರೆ ಜನರೆಲ್ಲ ಹೆದರಿಕೆಯಿಂದಲೇ ಹೆಚ್ಚು ಕಡಿಮೆ ಅರ್ಧ ಸಾಯ್ತಾರೆ ಅಂತ ಹೇಳ್ತಾರೆ. ಆ ರೀತಿ ಆಗದಿದ್ದರೆ ನಾವೇನು ಮಾಡಬೇಕು? ನೋಡಿ, ನೋವೆಲ್ ಕೊರೋನಾ ವೈರಾಣು ಮಾರಣಾಂತಿಕ ಅಲ್ಲ.
ಬಂದವರೆಲ್ಲ ಈ ರೋಗ ಬಂದವರೆಲ್ಲ ಸಾಯ್ತಾರೆ ಅನ್ನೋದು ಖಂಡಿತವಾದಂಥ ತಪ್ಪು ಕಲ್ಪನೆ. ಮಾರ್ಟಾಲಿಟಿ ರೇಟ್, ಮಾರಣಾಂತಿಕ ಶೇಕಡ ಅಂತ ನಾವೇನು ಹೇಳ್ತೇವೆ ಅದು 3-5%. ಸೊ ಇದು ಒಂದು ನಮಗೆ ಬಹಳ ಸಂತಸದ ಸುದ್ದಿ. ರೋಗ ಬಂದಿದೆ ಅಂತ ಹೇಳಿ ನಾವು ಅದಕ್ಕೆ ಹೆದರಿ ಕೂತ್ಕೊಳ್ಳೋಕ್ಕಾಗಲ್ಲ. ನಮ್ಮ ದೈನಂದಿನ ಚಟುವಟಿಕೆಗಳನ್ನು ನಾವು ಮಾಡಬೇಕು. ಆದರೆ ತಪ್ಪು ಸುದ್ದಿಗಳನ್ನು ಹಬ್ಬಿಸಬೇಡಿ, ತಪ್ಪು ಸಂದೇಶವನ್ನು ಸಮಾಜಕ್ಕೆ ತಲುಪಿಸಬೇಡಿ. ನಿಮ್ಮ ಮನೆಯಲ್ಲಿ ಅಬಾಲ ವೃದ್ಧರು ಇದ್ದರೆ, ವಯಸ್ಸಾದವರು, ಡಯಾಬಿಟಿಸ್, ಮಧುಮೇಹ ಇರುವವರು, ಮೆಡಿಕಲಿ ಕಾಂಪ್ರಮೈಸ್ಡ್ ಇದ್ದರೆ ಹೆಚ್ಚಿನ ಪ್ರಿಕಾಷನ್ಸ್ ತಗೊಳ್ಳಿ. ಏನಾದರೂ ನಿಮಗೆ ಜ್ವರ, ತಲೆನೋವು ಬಂದರೆ ತಕ್ಷಣವೇ ವೈದ್ಯರ ಬಳಿ ಹೇಳಿಕೊಳ್ಳಿ, ತೊಂದರೆ ಏನಾಗಿದೆ ಹೇಳಿಕೊಳ್ಳಿ. ಶಂಕಿತ ವ್ಯಕ್ತಿಗಳು ನಿಮಗೆ ಡೌಟ್ ಬಂದರೆ ಜಿಲ್ಲಾಡಳಿತಕ್ಕೆ ಜಿಲ್ಲಾ ಆರೋಗ್ಯ ಇಲಾಖೆಗೆ ತಿಳಿಸಿ. ಮತ್ತು ಇಂತಹ ಶಂಕಿತ ಪ್ರದೇಶಗಳಿಗೆ ಟ್ರಾವೆಲ್ ಮಾಡೋದನ್ನು ಕಡಿಮೆ ಮಾಡಿ. ಈಗ ಕಾಸರಗೋಡು, ಕಾಞಂಗಾಡು ಸೈಡ್ಗೆ ನಾವು ಆದಷ್ಟು ಹೋಗೋದನ್ನು ಕಡಿಮೆ ಮಾಡಬೇಕು. ಅಥವಾ ಚೈನಾ ದೇಶ, ಎಲ್ಲೆಲ್ಲಿ ನಾವು ಇನ್ಫೆಕ್ಷನ್ ಆಗಿದೆ ಅಂತ ಅಂದ್ಕೊಂಡಿದ್ವಿ ಅಂಥ ನಗರಗಳಿಗೆ ಹೋಗೋದನ್ನು ನಾವು ಅವಾಯ್ಡ್ ಮಾಡಬೇಕು. ಈ ರೀತಿ ಮಾಡಿ ಜನರಿಗೆ ನಾವು ಇದೊಂದು ಮಾರಣಾಂತಿಕ ರೋಗ ಅಲ್ಲ, ಈ ರೋಗವನ್ನು ನಾವು ಈ ಹಿಂದೆ ಇಂತಹ ಹಲವಾರು ರೋಗಗಳು ಇದಕ್ಕಿಂತ 10 ಪಟ್ಟು ಮಾರಣಾಂತಿಕವಾದ ರೋಗವನ್ನು ನಾವು ಗೆದ್ದಿದ್ದೇವೆ. ಹಾಗಿರುವ ನಿಟ್ಟಿನಲ್ಲಿ ನಿಫಾ ವೈರಸ್ಸನ್ನೇ ನಾವು ಎದುರು ಹಾಕಿಕೊಂಡಿದ್ದೇವೆ. ಸಾರ್ಸ್, ಮರ್ಸ್ ಮುಂತಾದ ರೋಗಗಳನ್ನು ಬಂದಿದೆ. ಇಲ್ಲಿ ಡೆಂಗ್ಯೂ ಒಮ್ಮೆ ಭಾಳ ಜೋರು ಕಾಡಿತ್ತು. ಹೌದು, ಬೇರೆ ಬೇರೆ ರೀತಿಗಳು ಈಗ ಇಂಡಸ್ಟ್ರಿಯಲೈಸೇಷನ್ ಇದ್ದ ಹಾಗೆ ಬೇರೆ ಬೇರೆ ಹೊಸ ಹೊಸ ರೋಗಾಣುಗಳು ಹುಟ್ಟಿಕೊಳ್ತವೆ, ಹೊಸ ಹೊಸ ರೋಗಗಳು ಬರ್ತವೆ. ನಾವು ಸಾಕಷ್ಟು ಮುಂಜಾಗ್ರತೆ ವಹಿಸಿ ಜನರ ಧೈರ್ಯವನ್ನು ಕುಸಿಯದಂತೆ ನೋಡಿಕೊಂಡು ನಾವು ಜಾಣತನದಿಂದ ವರ್ತಿಸಿದರೆ ಈ ರೋಗವನ್ನು ನಾವು ಗೆಲ್ಲಲಿಕ್ಕೆ ಸಾಧ್ಯ ಇದೆ. ಹತಾಶರಾಗಬೇಕಾದ ಅವಶ್ಯಕತೆ ಇಲ್ಲ. ಖಂಡಿತವಾಗಿಯೂ ಸಹ ನಾವು ಇತರರಿಗೆ ರೋಗ ಹರಡದಂತೆ ಸೂಕ್ತವಾದಂಥ ಪ್ರಿಕಾಷನ್ಸ್ ತೆಗೆದುಕೊಂಡು ಒಂದು ಆರೋಗ್ಯಪೂರ್ಣ ಸಮಾಜ ನಿರ್ಮಾಣ ಮಾಡುವಲ್ಲಿ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೇನೆ. ಆತ್ಮೀಯ ವೀಕ್ಷಕವಾದವರೇ, ಕೊರೋನಾ ವೈರಸ್ ಬಹುಬಾಧಿತವಾಗುವಂತಹ, ಬಹಳ ಹೆಚ್ಚು ಕೇಳುವಂತಹ ಈಗಿನ ಸುದ್ದಿಯ ಆ ಒಂದು ರೋಗದ ಕೇಂದ್ರ. ಅಂತಹ ರೋಗದ ಬಗ್ಗೆ ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮಾರಣಾಂತಿಕವಲ್ಲ, ಆದರೂ ಬಹಳ ಮುನ್ನೆಚ್ಚರಿಕೆ ಅಗತ್ಯವಾದಂತಹ ರೋಗ. ನಮ್ಮ ದೇಹದ ರೋಗ ನಿಯಂತ್ರಣ ಶಕ್ತಿ ಕಡಿಮೆಯಾಗದೆ ಹಾಗೆ ನೋಡಿಕೊಳ್ಳುವುದರಲ್ಲಿ ನಮ್ಮ ಹೆಚ್ಚಿನ ಜಾಣತನ ಇದೆ. ಅದನ್ನು ನಾವು ಖಂಡಿತವಾಗಿ ನೋಡಿಕೊಳ್ಳಬೇಕು. ವಿಶೇಷವಾಗಿ ಸ್ವಲ್ಪ ರೋಗ ಬಾಧಿತರು, ಉದಾಹರಣೆಗೆ ಮಧುಮೇಹ, ರಕ್ತದೊತ್ತಡಗಳು ಇದ್ದಂತಹ ರೋಗಿಗಳು ಮತ್ತಷ್ಟು ಹೆಚ್ಚಿನ ಜಾಗ್ರತೆ ವಹಿಸಿಕೊಳ್ಬೇಕಂತ ಹೇಳಿಕೊಳ್ತಾ, ಈ ರೋಗ ಲಕ್ಷಣಗಳನ್ನು ಸರಿಯಾಗಿ ತಿಳಿದುಕೊಂಡು ಅದರ ಬಗ್ಗೆ ಮುನ್ನೆಚ್ಚರಿಕೆ ವಹಿಸುವಂತಹ ಕರ್ತವ್ಯವನ್ನು ನಾವೆಲ್ಲರೂ ಮಾಡೋಣ ಅಂತ ಹೇಳಿಕೊಳ್ತಾ, ಈ ಮಾಹಿತಿಯನ್ನು ನೀಡಿದಂತಹ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರಿಗೆ ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ, ಹೊಸಬರವರಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಂದನೆಗಳು ಡಾಕ್ಟರ್.